ಮಂಗಳೂರಿನ ಪಾಂಡೇಶ್ವರದಲ್ಲಿ ಮಹಾರಾಜ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ನೂತನ ಶೋರೂಮ್ ಶುಭಾರಂಭ. 5 ವರ್ಷಗಳಲ್ಲಿ 50 ಶೋರೂಮ್ ತೆರೆಯುವ ಗುರಿ. ಮಾಲೀಕ ರಫೀಕ್ ಮಹಾರಾಜ್. ಮಹಾರಾಜ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆಯ ನೂತನ ಶೋರೂಮ್ ಮಂಗಳೂರಿನ ಪಾಂಡೇಶ್ವರದ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಶನಿವಾರ ಅದ್ದೂರಿಯಾಗಿ ಶುಭಾರಂಭಗೊಂಡಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಹಾಗೂ ಮಾಡೆಲಿಂಗ್ ಕ್ಷೇತ್ರದ ಗಣ್ಯರು, ಸಂಸ್ಥೆಯ ಪ್ರಮುಖರು ಮತ್ತು ಅಪಾರ ಸಂಖ್ಯೆಯ ಗ್ರಾಹಕರು ಭಾಗವಹಿಸಿ ಸಂಭ್ರಮಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಮಹಾರಾಜ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ಮಾಲೀಕ ರಫೀಕ್ ಮಹಾರಾಜ ಜ್ಯುವೆಲ್ಲರಿ ಭಾರತದಲ್ಲಿ ಪ್ರಮುಖ ಆಭರಣ ಸಂಸ್ಥೆಗಳಲ್ಲೊಂದಾಗಿ ಬೆಳೆಯುತ್ತಿದೆ ಎಂದು ಹೇಳಿದರು. ಪ್ರಸ್ತುತ ಭಾರತ, UAE ಹಾಗೂ ಕತಾರ್ನಲ್ಲಿ 20ಕ್ಕೂ ಹೆಚ್ಚು ಶೋರೂಮ್ಗಳನ್ನು ಹೊಂದಿರುವ ಸಂಸ್ಥೆ ಮುಂದಿನ 5 വർഷಗಳಲ್ಲಿ 50 ഷോറൂമുಗಳನ್ನು തെരയുക ഗുരിയെന്ന ಹೊಂದಿದೆ ಎಂದು അഭിപ്രായപ്പെട്ടു. മഹാരാജയുടെ 20ാമത്തെ ഷോറൂമാണ് ഓപ്പൺ ആയിരിക്കുന്നത്. അപ്പോൾ എന്തായാലും ഞങ്ങൾ ഞെട്ടിച്ചിരിക്കുകയാണ്. അപ്പോൾ ഇവിടുത്തെ ഒരു ഓഫർ വന്നിരിക്കുന്ന ബൈ വൺ ഗെറ്റ് വൺ ഒരു 20 പേർക്കുള്ളതായിരുന്നു. ഇനി അടുത്ത പ്രാവശ്യം അതിൽ കൂട്ടണമെന്നാണ് എനിക്ക് എൻ്റെ ഒരു ആഗ്രഹം. ഒരു 50 പേർക്കെങ്കിലും കൊടുക്കണമെന്നാണ്. കാര്യം ഇങ്ങനെ കൂട്ടിക്കൊണ്ടിരിക്കും. അപ്പോൾ എന്തായാലും ഒരുപാട് പേര് കിട്ടാതിരിക്കുന്നവരുണ്ട്. എന്തായാലും ക്ഷമിക്കുക. അപ്പോൾ ഇനി ഇതിന് ശേഷം സ്വർണം മേടിക്കാൻ പറ്റാത്തവർക്ക് ഒരു കൂപ്പൺ നറുക്കെടുപ്പിലൂടെ 3 പേർക്ക് ഡയമണ്ട് നെക്ലസ്, റിങ് അതൊക്കെ കൊടുക്കുന്നുണ്ട്. അപ്പോൾ എന്തായാലും ലൈറ്റ് വെയിറ്റ് ആണ് ഞങ്ങളുടെ പ്രത്യേകത എന്ന് പറയുന്നത്. നിങ്ങളാണ് ഞങ്ങളെ വലുതാക്കിയത്. അതുകൊണ്ട് സാധാരണക്കാരുടെ കൂടെയാണ് നമ്മളെപ്പോഴും ഉള്ളത്. അപ്പോൾ അവർക്ക് സമ്മാനം കൊടുക്കുക, അതാണ് ഉദ്ദേശിച്ചിട്ടുള്ളത്. എല്ലാം പറഞ്ഞു. അപ്പോൾ ഇവിടെ വന്ന് സഹകരിച്ച എല്ലാവർക്കും എൻ്റെ ഹൃദയത്തിൻ്റെ ഭാഷയിൽ നന്ദിയാണ് എനിക്ക് പറയാനുള്ളത്. ഒരുപാട് പേര് വന്നു. അതുപോലെ ഓഫർ കണ്ടിട്ട് തന്നെയല്ല, തലേന്നും പിറ്റേന്നൊക്കെ ആയിട്ട് ഒത്തിരി പേര് വന്നു. ഒരുപാട് സന്തോഷം. ವಜ್ರದ ಆಭರಣಗಳು ಕೇವಲ ವಿಶೇಷ ಸಂದರ್ಭಗಳಿಗೆ ಮಾತ್ರ ಸೀಮಿತವಾಗಿರದೆ ಗ್ರಾಹಕರ ದೈನಂದಿನ ಜೀವನದ ಅವಿಭಾಜ್ಯ ಭಾಗವಾಗಬೇಕು ಎಂಬ ಪರಿಕಲ್ಪನೆಯೊಂದಿಗೆ ಸಂಸ್ಥೆಯ ಆಭರಣಗಳನ್ನು ವಿನ್ಯಾಸಗೊಳಿಸಲಾಗುತ್ತಿದೆ ಎಂದು ರಫೀಕ್ ಮಹಾರಾಜ ಹೇಳಿದರು. ಗ್ರಾಹಕರಿಗೆ ಆಧುನಿಕ ವಿನ್ಯಾಸ, ಗುಣಮಟ್ಟ ಹಾಗೂ ಕೈಗೆಟುಕುವ ದರದಲ್ಲಿ ಆಭರಣಗಳನ್ನು ಒದಗಿಸುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು. ಸಮಾರಂಭದಲ್ಲಿ ನಟಿ ಅನ್ವಿತಾ ಸಾಗರ್ ಹಾಗೂ ರೂಪದರ್ಶಿ ಚೈತ್ರ ವಾಸುದೇವನ್ ಸೇರಿದಂತೆ ಗಣ್ಯರು ಭಾಗವಹಿಸಿ ಸಂಸ್ಥೆಗೆ ಶುಭ ಹಾರೈಸಿದರು. ಸಂಸ್ಥೆಯ ಮುಖ್ಯಸ್ಥೆ ರಫೀಕ್ ಮಹಾರಾಜ್ ಅವರ ಪತ್ನಿ ತಶ್ನಿ ರಫೀಕ್ ಮಹಾರಾಜ ಸೇರಿದಂತೆ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು. ನೂತನ ಶೋರೂಮ್ ಉದ್ಘಾಟನೆ ಅಂಗವಾಗಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಆಯೋಜಿಸಲಾಗಿದೆ. ಉದ್ಘಾಟನಾ ದಿನ ಮೊದಲ 20 ಗ್ರಾಹಕರು 1 ಗ್ರಾಂ ಚಿನ್ನ ಖರೀದಿಸಿದರೆ ಹೆಚ್ಚುವರಿಯಾಗಿ 1 ಗ್ರಾಂ ಚಿನ್ನವನ್ನು ಉಚಿತವಾಗಿ ಪಡೆಯುವ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈ ವಿಶೇಷ ಕೊಡುಗೆ ಗ್ರಾಹಕರ ಗಮನ ಸೆಳೆಯಿತು. ಮಹಾರಾಜ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆ ತನ್ನ ಹಗುರವಾದ ಹಾಗೂ ಆಕರ್ಷಕ ಜ್ಯುವೆಲ್ಲರಿ ಸಂಗ್ರಹಗಳಿಗೆ ಪ್ರಸಿದ್ಧಿ ಪಡೆದಿದೆ. ಸುಂದರ ವಿನ್ಯಾಸ, ಹಗುರವಾದ ತೂಕ, ಕೈಗೆಟುಕುವ ಬೆಲೆ ಮತ್ತು ಧರಿಸಲು ಆರಾಮದಾಯಕವಾಗಿರುವ ಆಭರಣಗಳನ್ನು ಇಲ್ಲಿ ಗ್ರಾಹಕರಿಗಾಗಿ ವಿಶೇಷವಾಗಿ ರೂಪಿಸಲಾಗಿದೆ. ದೈನಂದಿನ ಬಳಕೆಗೆ ಸೂಕ್ತವಾಗಿರುವ ಆಧುನಿಕ ಆಭರಣಗಳ ಜೊತೆಗೆ ವಿವಿಧ ವಿನ್ಯಾಸಗಳ ಚಿನ್ನ ಮತ್ತು ವಜ್ರ ಆಭರಣಗಳು ಶೋರೂಮ್ನಲ್ಲಿ ಲಭ್ಯವಿದೆ. ಆಗಮಿಸಿದ ಎಲ್ಲ ಗ್ರಾಹಕರಿಗೂ ಉಚಿತ ಕೂಪನ್ ವಿತರಿಸಲಾಯಿತು. ಮೊದಲ ಬಹುಮಾನವಾಗಿ ಡೈಮಂಡ್ ನೆಕ್ಲೇಸ್, ದ್ವಿತೀಯ ಬಹುಮಾನವಾಗಿ ಡೈಮಂಡ್ ರಿಂಗ್ ಹಾಗೂ ತೃತೀಯ ಬಹುಮಾನವಾಗಿ ಚಿನ್ನದ ಉಂಗುರವನ್ನು ವಿತರಿಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಪ್ರತ್ಯೇಕವಾಗಿ ಸಿದ್ಧಪಡಿಸಲಾಗಿದ್ದ ವೇದಿಕೆಯಲ್ಲಿ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಖ್ಯಾತ ಮಲಯಾಳಂ ಹಿನ್ನೆಲೆ ಗಾಯಕ ಶಾಫಿ ಕೊಲ್ಲಂ ಹಾಗೂ ಕನ್ನಡದ ಖ್ಯಾತ ಹಿನ್ನೆಲೆ ಗಾಯಕ ಸುನಿಲ್ ಗುಜಗೊಂಡ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಗಾಯನದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದರು. ಸಂಗೀತ, ಮನರಂಜನೆ ಹಾಗೂ ಆಭರಣಗಳ ವೈಭವದೊಂದಿಗೆ ನಡೆದ ಈ ಕಾರ್ಯಕ್ರಮ ನೂತನ ಶೋರೂಮ್ ಉದ್ಘಾಟನೆಗೆ ಮತ್ತಷ್ಟು ಮೆರುಗು ತಂದಿತು. ಮಂಗಳೂರಿನ ಗ್ರಾಹಕರಿಗೆ ಅತ್ಯಾಧುನಿಕ ವಿನ್ಯಾಸಗಳ ಆಭರಣಗಳನ್ನು ಒಂದೇ ಸೂರಿನಡಿ ಪರಿಚಯಿಸುವ ಮೂಲಕ ಮಹಾರಾಜ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ತನ್ನ ವಿಸ್ತರಣಾ ಪ್ರಯಾಣದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ತುಂಬಾ ಖುಷಿಯಾದಂಥ ವಿಷಯ ಅದು. ಕಂಗ್ರ್ಯಾಚುಲೇಷನ್ ಮ್ಯಾಮ್ ಅಂಡ್ ಸರ್. ಇವತ್ತು ಮಹಾರಾಜ ಗೋಲ್ಡನ್ ಡೈಮಂಡ್ಸ್ ಇನಾಗ್ರೇಷನ್ಗೆ ಇಲ್ಲಿ ಬಂದು ಇವರನ್ನ ಭೇಟಿ ಮಾಡಿದ್ದು, ನಿಮ್ಮೆಲ್ಲರನ್ನ ಭೇಟಿ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಅವರ ಒಂದು 20ನೇ ಶೋರೂಮ್, 20+ ಶೋರೂಮ್ಸ್ ಇದೆ ಅವ್ರದ್ದು. ಸೊ ಇಲ್ಲಿ ಮ್ಯಾಂಗ್ಳೂರಲ್ಲೂ ಕೂಡ ಒಂದು ಓಪನ್ ಮಾಡ್ತಿದ್ದಾರೆ. ಹಲವಾರು ಇಂಟರ್ನ್ಯಾಷನಲ್ ಶೋರೂಮ್ಸ್ಗಳು ಕೂಡ ಇದೆ. ಈಗ ನೆಕ್ಸ್ಟ್ ಇನ್ನೊಂದು 5 ವರ್ಷದಲ್ಲಿ ಐ ಥಿಂಕ್ ದೇ ಆರ್ ಪ್ಲಾನಿಂಗ್ ಫಾರ್ 50 branches. I think all the best and congratulations for both of you.